ಅಂಚಿತ್ರ ಮಹಾಲಕ್ಷ್ಮಿ ಏನು ಆರಾಧನೆ ಮಾಡ್ಬೋದು ಕೇಳ ಏರ್ಲ ಆರಾಧನೆ ಮಾಡ್ಬೋದು ನವೇನಿಪ ಪುಣ್ಯನಗಳು ಮಾತನಾಡ್ತಾರೆ ಖಂಡಿತವಾದ ಆ ವರಮಹಾಲಕ್ಷ್ಮಿ ಪೂಜೆನೇ ಮಾತೃ ಸ್ವರೂಪವಾದ ಮಾಡ್ಕೊಂಡು ಬಹಳ ವಿಶೇಷ ಸರಿ ಕಾಣಲ್ಲ ಆಂಗ್ಲಗಳು ಮಾಡ್ಕೊಳ್ಳಿ ಯೋಗಿಗಳು ಮಾಡ್ಕೊಳ್ಳಿ ಮದುವೆ ಆಮದನಗಳು ಮಾಡ್ಕೊಳ್ಳಿ ಮದುವೆ ಆಯನಕ್ಕೆ ಕುರಿತು ಮಾಡ್ಕೊಳ್ಳಿ ದಂಪತಿಗಳ ಕುರಿತು ಮಾಡ್ಕೊಳ್ಳಿ ಇವರಿಯನ್ನೇ ಕುರಿತು ಮಾಡ್ಕೊಳ್ಳಿ ಪ್ರತಿಯವರಿಗೆಲ್ಲ ಆಚರಣೆ ಮಾಡ್ಕೊಂಡಿದ್ದನ್ನ ಕಲಿಯುಗದ ಒಂದು ವಿಶೇಷವಾಗಿ ಪೂಜೆ ಹೋಗಿಲ್ಲ ಅವರ ಮಹಾಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಕಣ್ಣಿನ ದಂಪತಿಗಳು ಪೂಜೆ ಅಥವಾ ಇನ್ನೂ ನಮಗೆ ಆಚರಣೆ ಮಾಡುವಾಗ 5 ಪದ್ಧತಿ ಇದು ಆಂಡವರ ಮಹಾಲಕ್ಷ್ಮಿ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಏನೆಲ್ಲ ಈ ಒಂದು ವ್ರತಾಚರಣೆ ಕಲಿಯುಗದ ಹೆಚ್ಚು ಫಲಭೂತನ ಪೂಜೆ ಹೆಚ್ಚೆಚ್ಚು ರೀತಿಯಿಂದ ಅವಭೂತನ ಪೂಜೆ ಅವರ ಮಹಾಲಕ್ಷ್ಮಿ ಪೂಜೆ ಅಜಿತ ಶ್ರಾವಣ ಮಾಸ ನನಗೆ ಇವರು ದೊಡ್ಡ ಶ್ರಾವಣದ್ದು ಅಧಿಕ ಶ್ರಾವಣ ಪುನಿ ನಿಜ ಶ್ರಾವಣ ಅಧಿಕ ಶ್ರಾವಣ ನಾವು ಹೋಗಿ ಪೂಜೆ ಆಚರಣೆ ಮಾಡ್ತೀವಿ ನಿಜ ಶ್ರಾವಣ ಮಾಸದ ಪ್ರತಿನಿಧಿ ಪರ್ವದವರೆಗೂ ಶ್ರಾವಣ ಮಾಸ ಅಜಿತ ಈ ನಿಜ ಶ್ರಾವಣ ಮಾಸದ ಶುಕ್ರವಾರದ ದಿನ ಆ ಅಪ್ಪನ ಆರಾಧನೆ ಗೋವಿನ ತೀರ್ಥ ಗೋವಿಯವರಿಗೆ ಅಡ್ಡಿ ಆನಂದಗಳಿಂದ ಬರದಲೆಕ್ಕ ಸಾಂಗವಾದ ಪೂಜೆ ಆದರೆ ಹಾಗೆ ಏನಿದೆ ಫಲ ಮಹಾದೇವರ ಪ್ರಾಪ್ತಿಯಾಗುವುದು ಈ ಕ್ಷೇತ್ರದ ಮಾತಾಡಿ ಅಗಲಗಳ ಮನಸ್ಸಲ್ಲಿ ಪ್ರಾಪ್ತಿಯಾಗುವುದು ನಾವು ಹಿಂದೂಗಳಲ್ಲಿ ಮಂಡಳಿ ಕಾಲಗಾಮನ ಆ ಭಗವಂತನ ಸೇವೆ ಪೂರ್ಣ ಒಂದು ಕ್ಷೇತ್ರದ ಬೆಳವಣಿಗೆ ನಮ್ಮ ಕಷ್ಟ ಪರಿಹಾರಣಿಗೆ ಅಪ್ಪ ನಮ್ಮ ಎಟ್ಟವಂತಿಗೆ ಪುಣ್ಯ ಕೀರ್ತನೆ ಪ್ರಸಾದ ಪ್ರಾರಂಭ ಭಕ್ತಿ ಪ್ರಾರ್ಥನೆ ಮತ್ತು ಪೂಜೆ ಕಣ್ಣು ಕೈದಂತೆ ದೇವರು ಇದಂ ಫಲಂ ಮಜಾ ದೇವ ಸ್ಥಾಪಿತಂ ಪುರುಷೋತ್ತಮ ಅಂತ ಹೇಳಿಸುತ್ತಾರೆ ತೇನವೇ ಸಫಲಾವಾಪ್ತಿರಭವೇ ಜನ್ಮನಿ ಜನ್ಮನಿ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ಶುಭಾವಾರ ಶುಭಯೋಗ ಶುಭಕರಣ ಶುಭ ನಕ್ಷತ್ರ ವಿಶೇಷಣ ಶುಭಾಯ ಶುಭಪುಣ್ಯ ಮಮ ಆವಯೋ ಕ್ಷೇತ್ರಸ್ಯ ಸರ್ವಭಕ್ತ ಮಹಾಜನಾನಾಂ ಕ್ಷೇಮಸ್ಥೈರ್ಯ ವಿಜಯ ಆಯುರಾರೋಗ್ಯ ಮಹಾಲಕ್ಷ್ಮ್ಯಾಃ ಪೂರ್ಣಾನುಗ್ರಹ ಸಿದ್ಧ್ಯರ್ಥಂ ಧನಕನಕಪಶುವಸ್ತುವಾಹನ ಸಕಲ ಸೌಭಾಗ್ಯ ಸಿದ್ಧ್ಯರ್ಥಂ ಸ್ಥಿರಲಕ್ಷ್ಮೀ ಕೀರ್ತಿರಾರ್ಥಂ ಪುತ್ರ ಪೌತ್ರ ಸಂಪದಾರ್ಥಂ ಸಮಸ್ತ ಮಾಂಗಲ್ಯಾಭಿವೃದ್ಧ್ಯರ್ಥಂ ಶುಭಕಾಮ್ಯಾರ್ಥಂ ಸಮಸ್ತ ರೋಗೋಪದ್ರವ ನಿವಾರಣಾರ್ಥಂ ಆರೋಗ್ಯಪೂರ್ಣಾಯುಷ್ಯಾಭಿವೃದ್ಧ್ಯರ್ಥಂ ಸದಾ ಸನ್ಮಂಗಲಾಪ್ರಾಪ್ತ್ಯರ್ಥಂ ಆದೌ ಶ್ರೀ ವರ ಮಹಾಲಕ್ಷ್ಮೀ ಕಲ್ಪೋಕ್ತ ಪೂಜಾ ಕರ್ಮಣಃ ಸದಾಲೋಕದಾಶ್ರವಣಂ ಚ ಆಚಾರ್ಯೇನ ಕಾರ್ಯವಿಷಯೇ ಇತಿ ಸಂಕಲ್ಪ್ಯ ಓಂ ತತ್ಸತ್ ಪ್ರಾರ್ಥನೆ ಮಾಡಿದರೆ ಭಕ್ತಿ ಶ್ರದ್ಧಾಪೂರ್ವಕವಾದ ಶ್ರಾವಣ ಮಾಸದ ಶುಭ ಶುಕ್ರವಾರದ ವಿಶೇಷವಾದ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಆ ಪೂಜೆಯ ಪರಿಪೂರ್ಣ ಪೂಜೆಯ ಫಲವನ್ನು ನನಮೇಲ್ ಕಾಲಂಕರ ಸರ್ವಲಿಂಗ ಶಕ್ತಿಯುಕ್ತಾಯ ಯೋಗಾಯ ಪೀಠಾತ್ಮನೇ ನಮಃ ಸುವರ್ಣಪೀಠಂ ಕಲ್ಪಯಾಮಿ ಸ್ವಾತ್ಮ ಸಮಸ್ತಂ ಶುದ್ಧಂ ಭಾವಜನಾಯಕ ಅರಣ್ಯಾವಿವ್ಯಾವಿಷ್ಯೆ ಆವಾಹಯಾಮಿ ಆವಾಹಯ ಏಕದಂತಾಯ ಗಣೇಶ ಗಂಧಾಯ ಧೀಮಹಿ ಪ್ರಣೋದಮೇ ಪ್ರಚೋದಯಾತ್ ಯಾ ಕೇವಲಂ ಗಣಪತಿಕಾರ ನಮಃ ದೇವತಾ ಗಾನೋದಯಾಮಿ ಪ್ರಸೇವಾ ಚಿಕಾರಕಿಂದೋ ಜಾತಕಾಮೇ ಲಿಯಾಯೋಷೆ ಅತ್ರಾಯ ಧ್ಯಾನಮಿ ಬಂಧ ರಂಟೋ ರಕ್ಷಾನ್ ಕಾಕಾರ ಶಬ್ದಮೇದ ಸುಂದರ ಚಂದ್ರಮಾ ಅತ್ರಾಯ ಭಾಷಾನ್ ಕವನೋನಾಗ ಪರಿವಶೋ ದೇವ ಸಮಾನೋ ಭೂತಗೆ ರಾಜಃ ಗಂಗಣಪತಯೇ ನಮಃ ಗಂಗಣಪತಯೇ ನಮಃ ಗಂಗಣಪತಯೇ ನಮಃ ಗಂಧಾರ್ಯಂ ಯೋಗದಾರೇ ಪೂಜಾ ಜಗದಾರಾಧನೆ ಜ್ವಲತವತ್ತು ದ್ವಾದಶ ನಾಮ ಪೂಜಾ ಕರಿಷ್ಯೆ ಕೈಮಗಂಧಾಯ ನಮಃ ಏಕದಂತಾಯ ನಮಃ ಗರುಡಾಯ ನಮಃ ಗಣಪತಿಗಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ಗಣಾಧಿಪಾಯ ನಮಃ ಧೂಮಕೇತವೇ ನಮಃ ಗಣಾಧ್ಯಕ್ಷಾಯ ನಮಃ ಭಾರತನಾಯ ನಮಃ ಗಜಾನನಾಯ ನಮಃ ಶ್ರೀಮನ್ಮಹಾ ಗಣಪತಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆರತಿಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ
ग्रहाण हरिवल्लभे वस्त्रं समर्पयामि केयोर्गङ्गणे दिव्यहाररूपमेखला विभूषाचमल्यानि ग्रहाणार्षपूजिते आभरणं समर्पयामि गन्धकर्पूरागुरवस्तूनि गोरोचनादिभिरञ्जितं मध्यपुत्रिके अक्षता श्री महालक्ष्मी लक्ष्मीं पूजयामि वरलक्ष्मीं पूजयामि विष्णुप्रियां पूजयामि हिरण्यप्रजा पूजयामि वसुप्रदा पूजयामि हिरण्यरूपा पूजयामि चन्द्रसूरादिप्राणवतीं पूजयामि मुख्यलक्ष्मीं पूजयामि मुक्तालङ्कारेश्वरी पूजयामि मुक्तिप्रदा पूजयामि विभोजलक्ष्मीं पूजयामि भोगलक्ष्मीं पूजयामि शिवप्रदाय नमः बिल्वोत्समर्पयामि सुन्दर्यै नमः प्रदीपसमर्पयामि सत्याय नमः सत्तान् समर्पयामि अथ ढोलकण्ठीं पूजयामि ओम नमः देवोत्तमङ्गले पद्यं ಸೇರಿ ಕ್ಷೇತ್ರಗಳು ಪದ್ಯದ ಪ್ರಾರ್ಥನೆ ಬಂದಾಗ ಆ ಪ್ರಾರ್ಥನೆಗೆ ಹೆಚ್ಚು ಫಲ ಅಂಜಿತರ ಈ ವರಮಹಾಲಕ್ಷ್ಮಿನ ವಿಶೇಷವಾದ ವ್ರತಾಚರಣೆಯ ಕಥೆ ಆ ಲಕ್ಷ್ಮೀ ಬಣ್ಣದ ದೇವರು ಎಂತ ಆವಿರ್ಭಾವ ಇರುವುದರಿಂದ ಈ ಸಂದರ್ಭದಲ್ಲಿ ದೇವಾದಿ ದೇವತೆಗಳ ರಕ್ಕಸನಗಳ ನಡುಟು ಘನಘೋರವಾದ ಹೋರಾಟ ಅವಾಗ ರಕ್ಕಸನಗಳೇ ದೇವತೆಗಳ ಬಿಟ್ಟು ಪ್ರಹಾರ ಹತ್ತದು ಸ್ವರ್ಗ ಲೋಕಗಳು ಅಂಜನೆ ಪರಿಣಾಮ ಲೋಕ ಪಕ್ಷ ಅದ್ಭುತನಾಗ ದೇವರ ಮಾತೆಲ್ಲ ಚಿಂತನೆಗೊಳಗಾದ ಇಂದ್ರಾದಿ ಅಷ್ಟಾರಕ್ಕೆಲ್ಲ ತ್ರಿಮೂರ್ತಿಗಳ ಪ್ರಾರ್ಥನೆ ಮಾಡಬೇಕು ನನ್ನ ಲೋಕಗಳು ರಕ್ಕಸನ ಒಪ್ಪಣದ ತಡೆಯಲು ಸಾಧ್ಯ ಇದ್ದು ಆ ರಕ್ಕಸನ ಒಪ್ಪಣದ ನಮ್ಮ ಇಂಚ ಪರಾಕ್ರಮದ ಆಲೋಚನೆ ಮಾಡಿದಾಗ ಋಷಿಗಳು ದೇವಾದ ದೇವತೆಗಳೇ ಆಲೋಚನೆ ಅವಾಗ ಮಾತಲ್ಲ ಆಲೋಚನೆ ಮಾಡಿದಾಗ ಒಂದೇ ಒಂದೇ ಉತ್ತರ ತೆಗೆದು ಹೋಗಿ ಕೇಳಿದ ರಕ್ಕಸನ ಸ್ವಭಾವದ ಅನಗ ದೇವತೆಗಳ ಬಲ ಇದ್ದ ಆ ಬಲನ ತಗೊಂಡಿದ್ದ ಶಕ್ತಿ ಅಮೃತೊಳದು ಮಾತ್ರ ಸಾಧ್ಯ ಅಮೃತನ ಬರಣ ದೇವತೆಗಳ ಏರಿಗ ಮರಣನೆ ಮಾಡ್ತೀವಿ ಅವಾಗ ರಕ್ಕಸರಿಗೆ ಏನು ಹೋರಾಟದಲ್ಲ ಅಕಸ್ಮಾತ್ ಮಾಡಿದ್ರೆ ಋಷಿ ಮುನಿಗಳ ದೇವತೆಗಳ ಚಿಂತನೆ ಅವಾಗ ಅಮೃತವನ್ನು
ಈ ಲೋಕವರಿಗೆ ಸಾಧ್ಯ ಐತೆ ಉಪಾಯವೇ ಅಕಲ ಇಂಜಾಟಲ ಅಕಲ ಸಹಾಯ ಪಡೆಯಲು ಸಮುದ್ರ ಮಥನ ಬರ್ತದೆ ಅಮೃತ ಮಂಡಲಕ್ಕೆ ಕಾಲನೆ ಮಾಡುವಂಥದ್ದು ದೇವತೆಗಳು ನಿಶ್ಚಯ ಮಾಡುವುದು ರಟ್ಟಜನಗಳ ದೇವತೆಗಳ ಸಂಧಾನ ಮಂದರ ಭಗವನೇ ಸಮುದ್ರದಿಂದ ಆದಿಶೇಷನೇ ಆಗಿ ಸುಡುವುದು ಸಮುದ್ರದ ಮಥನ ಮಾಡ್ತಾರೆ ಏತೋ ಕಾಲ ಸಮುದ್ರ ಮಥನ ಆಗುವುದು ಕಳೆದುಕೊಂಡ ಕಲ್ಪೋತ್ಕೊಂಡ ಮಾತ ಎಷ್ಟು ದ್ರವ್ಯಗಳ ಮಾತ ಈ ಸಮುದ್ರ ಕಳೆಯ ಕಾರಣವನ್ನು ದೇವತೆ ಬರೆಯುವುದು ತಾಮದೇನು ಕಲ್ಪವೃಕ್ಷ ಐರಾವರ ಉತ್ತೇಜಪಟ್ಟು ನಾನಾ ರೀತಿಯ ಇದಕ್ಕೆ ಸುಗಂಧ ದ್ರವ್ಯಗಳು ಬರೆಯಿಸುವಾಡು ಕೆಲವು ಮಾತ ದೇವತೆಗಳ ಕಾಲಾಡು ಕೆಲವು ಮಾತ ಸ್ವರ್ಗದ ಕಾಲಾಡು ಒಂದು ಸಂದರ್ಭದಲ್ಲಿ ಅತ್ಯಂತ ಹಾರಾಹರವಾದ ವಿಷವದಲ್ಲಿಗೆ ಸಮುದ್ರಗಳಿವೆ ಈ ವಿಷಗಳ ಲೋಕನೇ ಹಾಳುವನ್ನು ಈಶ್ವರ ದೇವರೇ ಆ ವಿಷನ ಬರೆಯಿದೆ ಆ ವಿಷನ ಬರೆದ ಸಂದರ್ಭದ ಪಾರ್ವತಿ ದೇವಿ ಈಶ್ವರ ದೇವರನ್ನ ಶರೀರದಾಗಿ ವಿಷಗಳು ನನಗ ಲೋಕನೇ ನಾಶವಾಗುತ್ತದೆ ಕಣ್ಣಿನಲ್ಲಿ ಬದುಕು ಬರ್ತದೆ ಆದ್ದರಿಂದ ವಿಷ ಕೂಡ ಕಣ್ಣಲ್ಲಿ ಉಂಟಿರುತ್ತವರ ನೀಲಕಂಠೆ ವಿಷಕಂಠೆ ಪಟ್ಟುತ್ತದೆ ಈಶ್ವರ ದೇವರು ಅಂಜನ ಸಮುದ್ರ ಮಂಥನ ದುಃಖದ ಕಾರಣ ಲಕ್ಷ್ಮೀ ದೇವಿ ಕಮಲಪುರ ಕೊಟ್ಟು ಆವಿರ್ಭಾವ ಕೈಲಿ ವನಮಾಲಿಕೆಯನ್ನು ಮತ್ತೊಂದು ಆ ಮಾಲಿಕೆಯಲ್ಲಿ ಸೀದಾ ತ್ರಿಮೂರ್ತಿಗಳ ಬಳಿ ಆಗಿರ್ತಾನ ವಿಷ್ಣು ದೇವರ ಕಟ್ಟೆ ಅವಾಗ ಆ ವಿಷ್ಣು ದೇವರೇ ಹೃದಯನೇ ಲಕ್ಷ್ಮಿಗೆ ಸ್ಥಾನ ಕೊಂಡಿದ್ದಾವರ ವಿಷ್ಣು ವಕ್ಷಸ್ಥಿತಾಯಿ ನಮಃ ಅಂದರೆ ಲಕ್ಷ್ಮೀ ಅವಾಗ ಲಕ್ಷ್ಮೀ ನಾರಾಯಣ ವಿಷ್ಣು ನಾರಾಯಣ ಲಕ್ಷ್ಮಣ ಪ್ರಾಪ್ತಿಯ ಐಕೆ ಲಕ್ಷ್ಮೀ ನಾರಾಯಣ ಆ ಮಹಾಲಕ್ಷ್ಮಿ ಇಡೀ ಲೋಕಕ್ಕೆ ಸಕಲ ಸಂಪತ್ತನ್ನ ಕೊಟ್ಟು ದೇವತೆಯಾಗಿದೆ ಯಾಕಂದ್ರೆ ಬ್ರಹ್ಮದೇವರೇ ಸೃಷ್ಟಿಕರ್ತೆಯಾದ ಬ್ರಹ್ಮೆ ಏಕ ಸೃಷ್ಟಿಕಾರನೇ ಮುಗಿದ್ದಾರೆ ನನ್ನ ಈಶ್ವರ ದೇವರ ಏಕದ ದಾನ ರೂಪ ಕಣ್ಣ ಹುಳಾಂಡ ಲೋಕನೇ ನಾಶ ಅಂಡ ಈ ಸೃಷ್ಟಿ ಸ್ಥಿತಿ ರಡ್ಡ ಮಧ್ಯಳು ಆ ಸೃಷ್ಟಿ ಲಯ ರಡ್ಡ ಮಧ್ಯಳು ಪಾಲನಾ ಕಾರ್ಯ ವಿಷ್ಣು ದೇವಿ ಇಡೀ ಲೋಕದ ಪಾಲನೆ ಮಾತನಾಡ ಅವಾಗ ಮಹಾವಿಷ್ಣು ದೇವರ ಕೈಗಳು ಲಕ್ಷ್ಮಿ ಇದ್ದದ ಲೋಕಗೇ ಲಕ್ಷ್ಮಿ ನಮಗೆ ಪ್ರಾಪ್ತಿಯ ಅಂದಿನ ಈ ಮಹಾಲಕ್ಷ್ಮಿ ಲೋಕಗೆ ಸರ್ವ ಜನನಿಯಾದ ಲಕ್ಷ್ಮಿನ ಅನುಗ್ರಹ ಕೊಡಿದೆ ಒಂದು ಸಂದರ್ಭದಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯಲ್ಲಿ ಇಡೀ ದೇವಗಣಗಳ ಒಟ್ಟು ಸಭೆ ಕೊಟ್ಟಾಗ ಪಾರ್ವತೀ ದೇವಿ ಒಂದು ಸಂಶಯ ಲೋಕಗಳಿಗೆ ಏನೋ ಒಂದು ಪೂಜೆ ಪುರಸ್ಕಾರಗಳು ಯಾಗ ಯಜ್ಞಾನಿಗಳುಂಟು ಒಂದೇ ನೀವು ಪೂಜೆಗೆ ಒಂದೇ ಯಾಗಕ್ಕೆ ಒಂದೇ ಫಲ ಉಂಟು ಸರ್ವ ಜನಕ್ಕೆ ಸುಲಭನು ಮಾತ್ರ ಸಾಧ್ಯ ಯಾಗ ಯಜ್ಞಾದ ಪೂಜೆ ಪುರಸ್ಕಾರದ ಸುಲಭನು ಮಾತ್ರ ಸಾಧ್ಯ ಶೀಘ್ರವಾದ ಫಲ ಕೊಡುವಂತ ನಾವು ಹೋಮಾನುಜಿ ಪೂಜೆನ ಪುರಸ್ಕಾರನ ಹೋಮನ ಯಜ್ಞನ ವ್ರತನ ಆಚರಣೆ ಉಂಟ ಅಭ್ಯಾಸ ಭಕ್ತರಿಗೆ ಭಾಗಿದ್ದೀವಿ ಆಗ ಜಗದ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರನೇ ಇಡೀ ಲೋಕನೇ ಸ್ಥಾಪನೆಯಿಂದ ಈಶ್ವರ ದೇವರ ಭಾರತೀಯ ಸ್ವಾಮಿ ಇಡೀ ಲೋಕವೇ ಹಿತಗೊಳಿಸಿದನ ಇಡೀ ಲೋಕದ ಜನಗಳೇ ಹಿತಗೊಳಿಸಿದನ ಶೀಘ್ರವಾದ ಫಲಗೊಳಿಸಿದನ ಮಾಡುವುದೇ ಪೂಜೆ ಪುರಸ್ಕಾರಗಳ ಅವ ಇದನ್ನು ನನಗೆ ಮಹಾತ್ಮೆಯನ್ನು ತೆರೆಯೋದು ಆಸೆ ಆಗ್ತದೆ ಬಟ್ ವಿಚಾರ ವಿಶ್ವದೇವ ಈ ಒಂದು ಶುಭ ಸಂದರ್ಭದ ದೇವಗಣಗಳ ಒಟ್ಟೊಪ್ಪಣೆಯ ಸಂದರ್ಭದಲ್ಲಿ ಎಡ್ಡೆ ವಿಚಾರಣೆ ಖಂಡಿತವಾಗ ಲೋಕವೇ ಹಿತಗೊಳಿಸಿದವನಿಗೆ ವಿಶೇಷವಾಗಿದ್ದನ ವ್ರತಾಚರಣೆ ಆ ವ್ರತಾಚರಣೆಗೆ ಮೊದಲು ವರಮಹಾಲಕ್ಷ್ಮೀ ವ್ರತ ವರ್ಷಕ್ಕೆ ಒಂದೇ ಒಂದು ಶಕ್ತಿ ಬರ್ತದೆ ಶ್ರಾವಣ ಮಾಸದ ಪುಣ್ಯಮದ ಕೈತದ ಶುಕ್ರವಾರ ಅಥವಾ ದ್ವಿತೀಯ ಶುಕ್ರವಾರ ದಿನ ಆಚರಣೆ ಮಾಡ್ಕೊಂಡು ಬರ್ತದೆ ಈ ದಿನ ನಂಗೆ ಆಚರಣೆ ಮಾಡಲು ಸಾಧ್ಯ ನನಗ ನನ್ನ ಹೊರಗಡೆ ಶುಕ್ರವಾರ
ವಿಚಾರತೆಯ ಸುಮಂತ್ರಿಗೆ ಭಾಗವಹಿಸಿದೆ ಮಂತ್ರವು ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಶ್ವೇತಾಂಬರೇ ದೇವಿ ನಾನಾಲಂಕಾರ ಭೂಷಿತೆ ಜಗತ್ತಿದೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾದೇವಿ ಜಗನ್ಮಯೇ ಪ್ರಚೋದಯಾತ್ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಪ್ರಾರ್ಥನಾ ಸಮರ್ಪಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ अर्घ्यं समर्पयामि 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 कापाडु श्री सत्यनारायण नारायण सत्यनारायण नारायण लक्ष्मीनारायण हरिनामದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಗಾಗಿದೆ ಹರಿನಾಮದ ಮಂತ್ರವೇ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನನಗಾಗಿ ಏನನ್ನು ಕನಕ ಬೇಕೆಂದು ನಾಗೇವೆನು ನನಗಾಗಿ ಏನನ್ನು ನಾಗೇವೆನು ಕನಕ ಬೇಕೆಂದು ನಾಗೇವೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಮಂಗಳ ಮಹಾಮಾಯೆಗೆ ದೇವಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಾತೆಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಮಹಾಮಾಯೆಗೆ ದೇವಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಾತೆಗೆ ಮಂಗಳ ಮಹಾಲಕ್ಷ್ಮಿಗೆ ಪಾಲುಗಳಗಳು ಜನಿಸಿ ಶ್ರೀಹರಿಯನ್ನು ವರಿಸಿ ಪಾಲುಗಳಗಳು ಜನಿಸಿ ಶ್ರೀಹರಿಯನ್ನು ವರಿಸಿ ಕರವೀರಪುರದಲ್ಲಿ ನೆಲೆಗೊಂಡೆಯ ತಾಯಿ ಕರವೀರಪುರದಲ್ಲಿ ನೆಲೆಗೊಂಡೆಯ ತಾಯಿ ಪರಿ ಪರಿ ವಿಧದಿಂದ ಪರಿ ಭಕ್ತರ ಪೊರೆವ ಪರಿ ಪರಿ ವಿಧದಿಂದ ಪರಿ ಭಕ್ತರ ಪೊರೆವ ಮಂಗಳ ರೂಪಿಣಿ ಶ್ರೀ ಮಹಾಲಕ್ಷ್ಮಿಗೆ ಮಂಗಳ ರೂಪಿಣಿ ಶ್ರೀ ಮಹಾಲಕ್ಷ್ಮಿಗೆ ಮಂಗಳ ಮಹಾಮ
ವಿರಚಿಸಿ ಸೋಮನಾಥನ ದಯದಿ ಚಿರಯುಗಮದಿ ರಚಿಸಿ ಮೆರೆವಂತ ಮಹಾಲಕ್ಷ್ಮೀ ಮಂದಿರದಿ ಮೆರೆವಂತ ಮಹಾಲಕ್ಷ್ಮೀ ಮಂದಿರದಿ ಸಕಲ ಇಷ್ಟಾರ್ಥವ ಚಲಿಸುತ್ತ ಪೊರೆಯುವ ಸಕಲ ಇಷ್ಟಾರ್ಥವ ಚಲಿಸುತ್ತ ಪೊರೆಯುವ ಸೌಭಾಗ್ಯಲಕ್ಷ್ಮೀ ದಯೆ ತೋರಿ ನೆಲೆಸಮ್ಮ ಸೌಭಾಗ್ಯಲಕ್ಷ್ಮೀ ದಯೆ ತೋರಿ ನೆಲೆಸಮ್ಮ ಮಂಗಳ ಮಹಾಮಾಯೆಗೆ ದೇವಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಾತೆಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಜಯ ಮಂಗಳ ತಾಯಿಗೆ ಮಂಗಳ ಶುಭ ಮಂಗಳ
शरण्ये त्र्यम्बके देवी नारायणे नमोस्तुते प्रसन्नाय नमो नमः यद् सर्वमेन नः श्री महागणपते गोपाल कृष्णविन्दतमानस्याः यजमानस्य महालक्ष्मीप्रियताम्
ಪ್ರಭಾತಕಾರಿ ಆದಿತ್ಯಾದಿ ಸೂರ್ಯಾದಿ ಸಂಧ್ಯಾಕಾಲ ಪಡ್ತೇನೆ. ತ್ರಿಸಂಧ್ಯಾಕಾಲ ದೇವರ ಸಂಧಾನದ ಪೂಜೆ ಬಹಳ ವಿಶೇಷವಾದಂತಹದ್ದು. ಇಂಚಿನ ಸಾಧಾರಣವಾಗಿ ಒಂದು 4 ಗಂಟೆಗೆ 5 ಗಂಟೆಗೆ ಶುರುವಂತದ್ದೇ ಒಂದು ಆಜೆ ಮುಕ್ಕಾಲು ಆ ಸೂರ್ಯ ಅಸ್ತಮಾನ ಅಣಗ ಆ ಸಪ್ತ ಪೂಜೆಯನ್ನು ಮಲ್ಪಡೆ ಬಹಳ ವಿಶೇಷವಾದಂತಹದ್ದು. ವರಮಹಾಲಕ್ಷ್ಮಿ ವ್ರತಾಚರಣೆದ ಪ್ರತಿಯೊಂದು ಕೂಡ ಹಂತವಾದಂತಹ ಕಥಾಶ್ರವಣಾದಿಗಾರ ಪಂಡಿರು ನಿಖಲು ಬಹಳ ಶ್ರದ್ಧಾಭಕ್ತಿಪೂರ್ವಕವಾದ ಇನ್ನು ಆಳಿಸಾರೆ ಅಂಜದವರ ಶ್ರದ್ಧಾಭಕ್ತಿಪೂರ್ವಕವಾದ ಹೊರತು ವ್ಯವಸ್ಥೆಯೇ ಆ ಮಂದಿರದ ಬಹಳ ಪುಣ್ಯವ್ರತವಾದಂತಹ ಅನುಗ್ರಹ ಪಡೆಯ ಸಾಧ್ಯ ಉಂಟು. ದಾಯಕ ನನಗ ವ್ಯವಸ್ಥೆ ನನಗ ಅವ್ಯವಸ್ಥೆ ಆಗುವುದು ಖಂಡಿತವಾದ ಅಂಜದವರ ಹೊರತು ಶ್ರದ್ಧೆ ಭಯ ಭಕ್ತಿಪೂರ್ವಕವಾದ ಈ ಮಹಾಲಕ್ಷ್ಮಿ ಮಂದಿರದ ಗೌರವಾಧ್ಯಕ್ಷರು ಅಧ್ಯಕ್ಷರು ಪಕ್ಕ ಸದಸ್ಯರು ಮಹಿಳಾ ಮಂಡಲ ಯುವಕ ಮಂಡಲ ಸಾರ್ವಜನಿಕ ಕ್ಷೇತ್ರದ ಮಾತಾ ಭಗವದ್ಭಕ್ತರೇ ಪಕ್ಕ ವಿಶೇಷವಾದಂತಹ ನನಗ ಈ ಕ್ಷೇತ್ರಗಳು ನಿತ್ಯ ಉಪನಿತ್ಯನ ಅರ್ಚಕರದಾಗಲಿ ಮಾತೆಲ್ಲ ಕೂಡ 10 ಸೇರದಲ್ಲಿ 10 ಜನ ಸೇರಂತ ಈ ಕಾರ್ಯಕ್ರಮ ಯಾವನು ಕೂಡ ಅಸಾಧ್ಯವಾದಂತಹದ್ದು. ದೀಪ ಗಣದ ಬೇಟಿಗೆ ದೀಪ ಸಾಧ್ಯ ಇದ್ದಿ ಬತ್ತಿ ಎಣ್ಣೆ ಕೂಡಲು ಹೊತ್ತಾಂಡ ದೀಪ ಆ ದೀಪ 7 ಗಂಟೆ ಹೊತ್ತೊಂದು ಗಂಟೆ ಕೂಡ ಉತ್ತರ ಬರಲು ಅಸಾಧ್ಯವಾದಂತಹದ್ದು. ದೀಪದ ಬತ್ತಿನ ಗಂಟದ ಉಪಾಯ ಸಾಧ್ಯ ಉಂಟು, ಎಣ್ಣೆದ ತೊಂದರೆ ಬರಲು ಸಾಧ್ಯ ಉಂಟು. ದೀಪ ಎಣ್ಣೆ ಪಾಡ್ರೆ ಮರೆತು ನಾಡಕ ದೀಪದ ಮಹತ್ವವನ್ನು ಕಲೆ ಉಂಟು. ಅಂಜದವರ ಪ್ರತಿಯೊಂದು ಕೂಡ ಸೇರ್ನಾಡ ಮಾತ್ರ ಅಂಜದವರ ನಿಖಲ ಮಾತೆಲ್ಲ ಕೂಡ ಸೇರ್ನಾಡ ಮಾತ್ರ ಒಂದು ದೇವರನ್ನ ಒಂದು ಕಾರ್ಮಿಕ ನೆಲೆಯಾದ ಕ್ಷೇತ್ರವಾದ ಮಾರ್ಪಾಡಾಯ ಸಾಧ್ಯ ಉಂಟು. ಬಿಜನಕ ಸಾಧ್ಯವಾದಂತಹದ್ದು. ಈ ಕ್ಷೇತ್ರ ಎಲ್ಲಿಯಾದಕ್ಕೂ ಮಲ್ಲಾದಕ್ಕೂ ಆಂಡ ನಡಕ ಆ ಕ್ಷೇತ್ರಕ್ಕೂ ಭಕ್ತರಂತಿನ ಭಕ್ತಾಮಾನಿಕರ ಪ್ರತೀತಿ ಆ ದೇವರನ್ನ ಒಂದು ಮಹತ್ವವಾದಂತಹ ಕಾರ್ಮಿಕ ನೆಲೆಯಾಗುವುದರಿಂದ ಕ್ಷೇತ್ರವೇ ಮಹಾಲಕ್ಷ್ಮಿ ಆ ಪೂಜೆದ ವಿಶೇಷವಾದಂತಹ ಸಸನ್ನಾರಣ ಅಂಜದವರ ವರಮಹಾಲಕ್ಷ್ಮಿ ವೃತಾಚರಣೆಯವರು ಶ್ರದ್ಧಾಭಕ್ತಿಪೂರ್ವಕವಾದ ಪ್ರತಿ ವರ್ಷದಂತೆ ಮಹಿಳಾ ಮಣಿಯರ ಅವರು ಒಕ್ಕೆಂಜಪನಾಡಕ ಸಾರ್ವಜನಿಕ ಕ್ಷೇತ್ರದ ವತಿಯಿಂದ ಬಹಳ ಶ್ರದ್ಧಾಭಕ್ತಿಪೂರ್ವಕವಾದ ಮಲ್ಪವನ್ನು ಪಡೆದುಕೊಳ್ಳಾರೆ. ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮ ಮಲ್ಪಡ್ತಾರೆ. ಮಲ್ಪುವ ಗೊತ್ತುಂಡು ಬಹಳ ತಪ್ಪಾದ ದೇವಸ್ಥಾನ ಎಲ್ಲ ಕೂಡ ಪರಿಪೂರ್ಣ ಇರುತ್ತೆ. ಅಂಜದವರ ನಮಗೆ ಇಂಚಿನ ಗೊತ್ತುಂಡು ఆయన ಶ್ರದ್ಧಾಭಕ್ತಿಪೂರ್ವಕವಾದ ದೇವರ ಸಂಧಾನ ಮಾತ್ರ ಪಟ್ಟಣ ಬಂತಂದೆ ದಾಯಕನಕ ದ್ವಾಪರಾಯುಗಳು ಮಾತ ಒಂದೇ ರೀತಿಯಾದಂತಹ ಕಾಂಚಿ ರಾಮೇಶ್ವರ ಮಧುರೆ ಮೀನಾಕ್ಷಿ ಉತ್ತರಕಾಶಿ ದಕ್ಷಿಣ ಕಾಶಿ ಕೇದಾರ ಹರಿದ್ವಾರ ಸಂಗಮ ಕ್ಷೇತ್ರ ನಾನಾ ರೀತಿಯಾದಂತಹ ಒಂದು ಕ್ಷೇತ್ರಗಳು ಮಾತ್ರ ಉಂಟು. ಅಗಾಧ ಪ್ರಮಾಣ ಕಲ್ಲು ಮಾತ್ರ ದೇವರಲ್ಲಿ ಮಾಡ್ತೇವೆ ನಂತರ ಗೊತ್ತು ಬೈಗಿದ್ದ ಉಂಟು. ದಾಯಕನಕ ಒಂದು 2 ವರ್ಷ 3 ವರ್ಷ ಹೋದಾಗ ಯಾವ ರೀತಿಯಾದಂತಹ ಹೆಜ್ಜೆ ಮಾತ್ರ ನಂಗೆ ದಾರ ಗೊತ್ತು. ಅಂಜದವರ ದೇವರ ಸಂಧಾನ ಎಲ್ಲರೂ ಕೂಡ ಪರಿಪೂರ್ಣ ಇರುತ್ತೆ. ಕೆಬಿಟ ಮಾಡಿದ ಒಂಜಿ ದರ್ಭದ ಒಂಜಿ ಅವು ಇಡಮಟ್ಟ ಇಮೇಟ್ ಅದು ಬರ್ಪುಣಿಗೆ ಆ ರೀತಿಯಾದ ಒಂದು ಕೆತ್ತನೆ ಮಾತು ಕೊಡ್ತೇವೆ. ಇನ್ನು ಅಕಸ್ಮಾತ್ ನನಗ ನಮ್ಮ ದೇಶಕ್ಕೆ ಮುಂದುವರೆದಿದೆ ಆಂಡೈನ ತೆತ್ತಂದ್ರೆ ವಾಪಸ್ ಕಟ್ಟರೆ ಸಾಧ್ಯ ಉಂಟ ಅಂತ ಹೇಳಿದೆ. ಖಂಡಿತವಾದ ಸಾಧ್ಯ ಇದ್ದಿ ದಾಯಕನಾಗ ಆ ರೀತಿಯಾದಂತಹ ನಮ್ಮ ಯುಗ ಅಂತವು ಅವು ದೇವರನ ಯುಗ ಆದಂತಂದ್ರೆ ದ್ವಾಪರ ಯುಗ ಆದಂತಂದ್ರೆ ಒಂದು ಕಲಿಯುಗ ಆದೊಂದು ಕಲಿಯುಗ ಕಳೆದ 8 ವರ್ಷ ಆಂಡೆ 5205 ವರ್ಷ ಕಳೆದುಕೊಂಡು ನಲ್ಲ ನನಗೆ ದೇವರನ್ನ ಪ್ರತ್ಯಕ್ಷವಾದ ರೂಪಣಗಳ ಯೋಗವಾಗಿ ಇದ್ದಿ ನಮ್ಮ ಪೂಜೆ ಪುರಸ್ಕಾರಾದಿ ಹವನ ಯಾಗಗಳು ಭಜನೆ ಸಂಕೀರ್ತನೆ ಇತ್ಯಾದಿ ಮಾತ್ರ ಮೂಲಕವಾದ ದೇವರನ್ನು ಸಂಪನ್ನ ಮಲ್ಪದ ಸಾಧ್ಯ ಉಂಟು. ಅಂಚದವರಲ್ಲಿ ಭಜನಾ ಸಂಕೀರ್ತನೆ ಕೂಡ ಬಹಳ ಶ್ರದ್ಧಾಭಕ್ತಿಪೂರ್ವಕವಾದ ಮಲ್ಪಾದೆ ಆ ಮಹಾದೇವರಿಗೆ ವಿಶೇಷವಾದಂತಹ ಮೂಲಕ್ಷೇತ್ರವು ಆ ಮಹಾಮಂಗಳಾರತಿ ಆದ ಆ ದೇವರ ಪ್ರಸನ್ನ ಸಿದ್ಧರಾಯನೆ ಮೂಲ ಮಂಗಳಾರತಿ ಆದ ವರಮಹಾಲಕ್ಷ್ಮಿ ದೇವರ ಪ್ರಸನ್ನರಾದಿರಿ. ಈ ಸಮಯಗಳು ಎಂಚಿನ ಮಾತ ಮೈಲಹ ಮಣಿಯರು ಎಂಚಿನ ಮಾತ ಕೆಡುವರ ಅಕ್ಲಾಗಲೇ ಕಾಷ್ಟ ಕಾಲ್ಪನಿಕರಾವುಡು ಮಾಂಗಲ್ಯ ಕ್ಷೇತ್ರರಾವುಡು ವಿದ್ಯಾ ಕ್ಷೇತ್ರರಾವುಡು ಉನ್ನತವಾದ ಸನ್ಮಾನವಾಡು ಕೈ ತುಂಬ ಸಂಪಾದನೆ ಆವಡು ಯುವಕನ ಭವಿಷ್ಯರಾವುಡು ವೈಕಳ ಕೂಡ ಕುಂದು ಕರೆದು ಬಂದರಿದ್ರೆ ಮೇಲ್ಕಾಲವು ನಮ್ಮ ಒಂಜಿ ನೆನಪುಂಪಡು ಮಾದಕ ಮದ್ಯಪಾನ ಗಾಂಜಾ ಲೋಪದೋಷ ವೈಕಲ್ ಕೂಡ ಬಲಿಯಾರದಲ್ಲಿ ನಮ್ಮ ಇಲ್ಲಿ ಒಳಜೋಗ ಸಂಸಾರ ವೃತ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರ ಏರನಾಡ ಋಣ ತೀರಿಸಾಧ್ಯ ಉಂಟು. ಒಂಜಿ ಪೆತ್ತಿನ ಅಪ್ಪೆ ಋಣ ನಂಗೆ ತೀರಿಸಾಧ್ಯ ಐಕೊಂಪಣೆ ಮಾತ್ರ ಋಣ ಅನ್ಕೊಂಡೆ 9 ತಿಂಗಳು 9 ದಿನ ಬದಿ ಬೀಜ ಸಾಂಕ್ರಮಣ ಒಂದು ಅಕ್ಕ ಋಣ ನಂಗೆ ಸಿದ್ಧ ಇದೆ. ಅವೇ ಸಾಡು ಪಿತ್ರ ಪಿತೃ ಐಕೊಂಪಣೆ ಮಾತೃದೇವೋಹ ಪಿತೃದೇವೋಹ ಪಡೆದೆ ಗುರು ಹಿರಿಯರ ಸ್ಮರಣೆ ಮತ್ತೊಂದು ಇಳಿದುಕೊಂಡು ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಕ್ರಮಣ ಪೂರ್ವಕವಾದ ಮಲ್ಪಾಯ ಶೇಖರದವರ ದೇವರನ್ನು ಸಂತೋಷವಾದ ಸ್ವೀಕಾರ ಮತ್ತೊಂದು ನಮ್ಮ ಮಾತೆಲ್ಲ ಈದು ಜನತ ಪ್ರಾರ್ಥನೆ ಭಗವಂತನ ಪಾದಕ ಅರ್ಪಿತವಾದ ಆ ಪಾದದ ಸ್ಪರ್ಶವಾದಂತಹ ಪ್ರಸಾದ ಸಮಸ್ತೆಲ್ಲ ಕೂಡ ದೇವರ ಮನದಿಂಜಾದಗಳು ಹೊಡೆದು ಭಕ್ತಿಪೂರ್ವಕವಾದ ಎರಡು ಕೈ ಜೋಡಿಸ್ತಾರೆ ತಕ್ಕಾದ ನಮ್ಮ ಪ್ರಾರ್ಥನೆ ಯಾಮಲ್ಯ ಕರ್ಮಲ್ಲೇ ಸ್ವಸ್ತಿ ಭಕ್ತಿ ಶ್ರದ್ಧಾ ಮೇಧ ಶ್ರಿಯಂ ಬಲಂ ಆಯುಷ್ಯಂ ಆರೋಗ್ಯಂ
ತೇಜ ಅಲ್ಲವಾನ ಶ್ರೀ ಮಹಾಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಮಹಾಲಕ್ಷ್ಮೀ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಗೋವಿಂದಾರಿ ಗೋವಿಂದ. ಗೋವಿಂದಾರಿ ಗೋವಿಂದ. ಯಾನಿ ಗಾನಿ ಜನಾವಾಣಿ ನಿರ್ಮಲಂತರ ಕಥಾನಿ ದಾತಾರ್ಥಾನಿ ವಿದಶ್ಯಂತೆ ಪ್ರದಕ್ಷಿಣಾವತಿ